ಬಸ್ಗಳಲ್ಲಿ ಮಹಿಳೆಯರು, ಅಂಗವಿಕಲರು, ಹಿರಿಯ ನಾಗರಿಕರಿಗೆ ಪ್ರತ್ಯೇಕ ಸೀಟುಗಳನ್ನು ಕಾಣುತ್ತೇವೆ. ಆದರೆ ಬಸ್ನಲ್ಲಿ ಯಥಾವತ್ತಾಗಿ ಪಾಲನೆಯಾಗುತ್ತಿಲ್ಲ ಎಂಬ ದೂರುಗಳು ಸಾಕಷ್ಟು ಕೇಳಿಬರುತ್ತಿದೆ. ಹಿರಿಯ ನಾಗರಿಕರಿಗೆ ಮೀಸಲಾದ ಸೀಟ್ಗಳು ಅವರಿಗೆ ಸಿಗದೆ ಇತರರು ಕೂತಿರುವುದಲ್ಲದೆ ಹಿರಿಯರು ಮತ್ತು ಮಹಿಳೆಯರು ಬಂದಾಗಲೂ ಬಿಟ್ಟುಕೊಡಲ್ಲ ಎಂಬ ದೂರು ವ್ಯಾಪಕವಾಗಿದೆ. ಕರಾವಳಿ ಭಾಗದಲ್ಲಿ ಖಾಸಗಿ ಬಸ್ಗಳೇ ಜಾಸ್ತಿ. 1000ಕ್ಕೂ ಅಧಿಕ ಪ್ರಯಾಣಿಕರು ಬಸ್ನಲ್ಲಿ ಸಂಚಾರ ಮಾಡುತ್ತಾರೆ. ಆದರೆ ಬಸ್ಗಳಲ್ಲಿ ಮಹಿಳೆಯರು, ಅಂಗವಿಕಲರು, ಹಿರಿಯ ನಾಗರಿಕರಿಗೆ ಪ್ರತ್ಯೇಕ ಸೀಟುಗಳನ್ನು ಕಾಣುತ್ತೇವೆ. ಆದರೆ ಹಿರಿಯ ನಾಗರಿಕರಿಗೆ ಮೀಸಲಾದ ಸೀಟ್ಗಳು ಅವರಿಗೆ ಸಿಗದೆ ಇತರರು ಕೂತಿರುವುದಲ್ಲದೆ ಹಿರಿಯರು ಮತ್ತು ಮಹಿಳೆಯರು ಬಂದಾಗಲೂ ಬಿಟ್ಟುಕೊಡಲ್ಲ ಎಂಬ ದೂರು ವ್ಯಾಪಕವಾಗಿದೆ. ಹಿರಿಯ ನಾಗರಿಕರಿಗೆ ಮೀಸಲಿಟ್ಟ ಸೀಟ್ಗಳಲ್ಲಿ ವಿದ್ಯಾರ್ಥಿಗಳು, ಯುವಕರು ಕೂತಿರುತ್ತಾರೆ. ಹಿರಿಯ ನಾಗರಿಕರು ಬಂದರೂ ಸೀಟು ಕೊಡದೆ ಅಪಮಾನ ಮಾಡಲಾಗುತ್ತಿದೆ ಎಂಬ ದೂರುಗಳು ಸಾರ್ವಜನಿಕ ವಲಯದಿಂದ ಕೇಳಿಬರುತ್ತಿದೆ. ಈ ಬಗ್ಗೆ ಪೊಲೀಸ್ ಇಲಾಖೆ ಸಾಕಷ್ಟು ಬಾರಿ ಜಾಗೃತಿಯನ್ನು ಮೂಡಿಸಿದರೂ ಕೂಡ ಜನರಲ್ಲಿ ಜಾಗೃತಿಯಾಗುತ್ತಿಲ್ಲ. ಈ ಬಗ್ಗೆ ಪೊಲೀಸ್ ಇಲಾಖೆ ಮತ್ತಷ್ಟು ಜಾಗೃತಿ ಮೂಡಿಸುವ ಜೊತೆಯಲ್ಲಿಯೇ ದಂಡ ವಿಧಿಸುವ ಕೆಲಸ ಮಾಡಬೇಕಾಗಿದೆ ಎಂಬ ಒತ್ತಾಯವು ಸಾರ್ವಜನಿಕ ವಲಯದಿಂದ ಕೇಳಿಬರುತ್ತಿದೆ. ಒಟ್ಟಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹಿರಿಯರಿಗೆ ಸಾಕಷ್ಟು ಯೋಜನೆಗಳನ್ನು ನೀಡಿದರೂ ಅದು ಹಿರಿಯ ನಾಗರಿಕರಿಗೆ ತಲುಪುತ್ತಿಲ್ಲ. ಬಸ್ಗಳಲ್ಲಿ ಮೀಸಲಾದ ಸೀಟ್ಗಳು ಇನ್ನಾದರೂ ಹಿರಿಯರಿಗೆ ಸಿಗುವಂತಾಗಲಿ. ಪೊಲೀಸ್ ಇಲಾಖೆ ಈ ಬಗ್ಗೆ ದಿಟ್ಟ ನಿರ್ಧಾರ ಕೈಗೊಂಡು ಹಿರಿಯ ನಾಗರಿಕರ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲಿ ಎಂಬುದೇ ನಮ್ಮ ಆಶಯ. ಹಿರಿಯ ನಾಗರಿಕರಿಗೆ ಅಂತೇಳಿ ಸೀನಿಯರ್ ಸಿಟಿಸನ್ಸ್ ಕೆಲವು ಸವಲತ್ತು ಸರ್ಕಾರ ಘೋಷಿಸಿದೆ. ಕೆಲವು ಪ್ರಚಾರವಾಗಿ ಬರ್ತದೆ, ಆದರೆ ಘೋಷಣೆ ಆಗುವುದಿಲ್ಲ. ಈಗ ಮುಖ್ಯವಾಗಿ ನಾನು ಹೇಳುವುದು ಏನಂತೇಳಿದರೆ, ಈ ನಮ್ಮ ಬಸ್ಸುಗಳಲ್ಲಿ ಹೆಚ್ಚಾಗಿ ಹಿರಿಯ ನಾಗರಿಕರಿಗೆ ಅಂತೇಳಿ 1-2 ಸೀಟಿಯನ್ನು ಮೀಸಲುಂಟು. ಆದರೆ ಅಲ್ಲಿ ಕೂತ್ಕೊಳ್ಳೋದು ಸ್ಟೂಡೆಂಟ್ಸ್, 18 ವರ್ಷದವರು ಅಥವಾ 20-25 ವರ್ಷದ ಯುವಕರು. ಅದು ಒಂದು ರೀತಿಯಲ್ಲಿ ಹಿರಿಯ ನಾಗರಿಕರಿಗೆ ಅಪಮಾನ ಆಗ್ತದೆ. ನಾನು ಇವತ್ತು ಹೇಳೋದು, ಹಿರಿಯ ನಾಗರಿಕ ಹೇಳಿದರೆ ನನಗೆ 69, ನಾನು ಹಿರಿಯ ನಾಗರಿಕ ಅಂತೇಳಿ ಹೇಳಿ ನಾನು ಬಸ್ಸಿನ ಹಿಂದುಗಡೆ ಇಲ್ವಾ ಆ ಏಣಿಯ ಮೇಲೆ ನೇತಾಡ್ಕೊಂಡು ಹೋಗ್ತೇನೆ. ಆದರೆ ಒಂದು 80, 75, 85 ವಯಸ್ಸಿನವರು ಬಸ್ಸಿನಲ್ಲಿ ಹೋಗುವಾಗ ಅವರಿಗೆ ಒಂದು ನಿಮಿಷ ನಿಲ್ಲುವಷ್ಟು ಅವರಿಗೆ ದೇವರು ಶಕ್ತಿ ಕೊಟ್ಟಿಲ್ಲ. ಆಗ ಈ ಯುವಕರು, ಯುವತಿಯರು ಅವರ ಮೀಸಲಿಟ್ಟ ಸೀಟಿನಲ್ಲಿ ಕೂತ್ಕೊಳ್ಳೋದು ಅಂತೇಳಿದರೆ ಅದಕ್ಕಿಂತ ದೊಡ್ಡ ಕ್ರೈಮ್ ಅಂತೇಳಿ ನಾನು ಹೇಳ್ತೇನೆ ಇಲ್ಲ. ಆದ ಕಾರಣ ಪೊಲೀಸ್ನವರು ಈ ಬಸ್ಸಿನ ವಿಚಾರಕ್ಕೆ ಹೋಗೋದೇ ಇಲ್ಲ. ಏನು ಅವರಿಗೆ ಒಳಗಿಂದ ಒಳಗೇನೋ ಒಪ್ಪಂದ ಇರಬೇಕು. ಆದರೆ ಬೇರೆ ವಾಹನ ಎಲ್ಲ ನೋಡುವಾಗ ಅಪರೂಪಕ್ಕೊಮ್ಮೆ ಆದರೂ ನಮ್ಮ ಟ್ರಾಫಿಕ್ ಪೊಲೀಸ್ನವರು ಬಸ್ ಒಳಗೆ ಬಂದು ಈ ಹಿರಿಯ ನಾಗರಿಕರ ಸೀಟಲ್ಲಿ ಯಾರು ಕೂತಿದ್ದಾರೆ ಅವರನ್ನು ನೋಡಿ ಅಲ್ಲಿ ಆನ್ ದ ಸ್ಪಾಟ್ ಅವರಿಗೆ 5-5 ಸಾವಿರ ರೂಪಾಯಿ ಫೈನ್ ಹಾಕಬೇಕು. ಬಿಸಿಯಾಗದೆ ಬೆಣ್ಣೆ ಕರಗದು ಎಂಬ ಗಾದೆ ಇದೆ. ಆದ ಕಾರಣ ನಾನು ಇವತ್ತು ಹೇಳೋದು, ಜನರು ಸರಿದಾರಿಯಲ್ಲಿ ಹೋಗಬೇಕಾದರೆ ಬಿಸಿ ಮಾಡಿಯೇ ಅವರನ್ನು ಸರಿದಾರಿಗೆ ತರಬೇಕು. ಆದ ಕಾರಣ ನಾನು ಮಾಧ್ಯಮದತ್ತಿಗೆ ನಾನು ವಿನಂತಿ ಮಾಡೋದು, ದಯವಿಟ್ಟು ಪೊಲೀಸ್ನವರು ಮುಂದೆ ಅದರ ಜೊತೆಯಲ್ಲಿ ಜನಸಾಮಾನ್ಯರು ಕೂಡ ಸ್ವಲ್ಪ ಜ್ಞಾನ ಖರ್ಚು ಮಾಡಲಿ, ಅದು ಯಾರ ಸೀಟ್ ಅಂತೇಳಿ. ಮತ್ತು ರೈಲ್ವೆಯಲ್ಲಿ ನಾನು ಕೂಡ ಇವತ್ತು ಹೇಳ್ತೇನೆ, ಸೀನಿಯರ್ ಸಿಟಿಸನ್ಗೆ ರೈಲ್ವೆಯಲ್ಲಿ ಹೆಚ್ಚಿನ ಯಾವುದು ಕೂಡ ಸವಲತ್ತೇ ಇಲ್ಲ. ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಸಂಸತ್ ಸದಸ್ಯರು ಆದಷ್ಟು ಬೇಗ ಇದನ್ನು ಸಂಸತ್ ಸಭೆಯಲ್ಲಿ ಹೇಳಿ ಹಿರಿಯ ನಾಗರಿಕರಿಗೆ ಭಾರತ ದೇಶದ ಒಂದು ಪ್ರಯಾಣದಲ್ಲಿ ರೈಲಲ್ಲಿ ಕೂಡ ಒಂದು ಏನಾದರೂ ಒಂದು ಕನ್ಸೆಷನಲ್ಲಿ ಏನಾದರೂ ಒಂದು ಟಿಕೆಟಲ್ಲಿ ಒಂದು ಕಡಿಮೆ ಮಾಡಿ, ಕಡಿಮೆ ದರದ ಟಿಕೆಟ್ನಲ್ಲಿ ನಮಗೆ ಪ್ರಯಾಣ ಮಾಡಲು ಅನುಕೂಲ ಮಾಡಿಕೊಡ್ಬೇಕಂದ್ರೆ ನಾನು ಕೇಳ್ಕೊಳ್ತೇನೆ. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments, and all industrial fire and safety accessories. Your safety is our priority. Induscare Equipments, KVSS Bank Building, Koolur, Mangaluru. Call 0824 2458 754.